ಭಾರತೀಯ ಜನತಾ ಪಕ್ಷ ಗ್ರಾಮಾಂತರ ಇದರ ಕಾರ್ಯಕಾರಿಣಿ ಸಭೆ ಬ್ರಹ್ಮಾವರ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಕಾರ್ಯಕಾರಿಣಿಯನ್ನ ಉದ್ಘಾಟಿಸಿದರು. ಬಳಿಕ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಭಾರತೀಯ ಜನತಾ ಪಕ್ಷ ಅದೆಷ್ಟು ಹಿರಿಯರ ತ್ಯಾಗ ಬಲಿದಾನದಿಂದ ಕಟ್ಟಿ ಬೆಳೆಸಿದ ಶಿಸ್ತಿನ ಪಕ್ಷ. ಇದರಲ್ಲಿ ಯಾರಿಗೂ ಪದವಿ ಎನ್ನುವುದೂ ಇಲ್ಲ. ಒಬ್ಬ ರಾಜಕಾರಣಿ ಮಾಜಿ ಆಗಬಹುದು, ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಯಾವುದೇ ಹುದ್ದೆಯಲ್ಲಿದ್ದರೂ 70 ವರ್ಷದ ತನಕವೂ ಕಾರ್ಯಕರ್ತನಾಗಿದ್ದು ನಿವೃತ್ತಿ ಇರುವುದಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಮರುಚಾಲನೆ ನೀಡುವಂತೆ ಮತ್ತು ಬ್ರಹ್ಮಾವರವನ್ನು ಪುರಸಭೆ ಮಾಡುವಂತೆ ಕಾರ್ಯಕಾರಿಣಿ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಒಂದು ಸಮರ್ಥವಾಗಿ ಕೊಟ್ಟಂತಹ ಜವಾಬ್ದಾರಿಗಳನ್ನು ನಮ್ಮ ಕಾರ್ಯಕರ್ತ ಯಾವಾಗ ನಿಭಾಯಿಸ್ತಾರೆ, ಯಾವಾಗ ಪಕ್ಷ ಗಟ್ಟಿಯಾಗಿ ಬೆಳೀತದೆ, ಪಕ್ಷ ಗಟ್ಟಿಯಾಗಿ ಬೇರುತ್ತದೆ ಅಂತ ಲೆಕ್ಕ. ಕೆಲವರು ನಿನಗೆ ಯಾವ ಪೋಸ್ಟ್ ಅಂತ ಕೇಳ್ತಾರೆ. ಪೋಸ್ಟ್ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಪೋಸ್ಟ್ ಎಲ್ಲಿ ಅಂತ ಕೇಳಿದ್ರೆ ಅಂಚೆ ಕಚೇರಿಯಿಂದ ನಮಗೆ ಬರುವಂತಹ ಪತ್ರಕ್ಕೆ ಅಥವಾ ಬೇರೆ ಮನೆಯವರಿಗೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಕಾರ್ಯಕರ್ತ ಜವಾಬ್ದಾರಿ, ಒಬ್ಬ ಪದಾಧಿಕಾರಿಯ ಜವಾಬ್ದಾರಿ, ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ, ಪ್ರತಿಯೊಬ್ಬರದ್ದು ಒಂದು ಜವಾಬ್ದಾರಿ. ಆದ್ರೆ ಒಬ್ಬ MP 5 ವರ್ಷಕ್ಕೆ. ಈ ಸಂದರ್ಭ ಉಡುಪಿ ಶಾಸಕ ರಘುಪತಿ ಭಟ್ ಅವರು ಮಾತನಾಡಿ, ಕೋವಿಡ್ ಸಮಸ್ಯೆಯ ನಡುವೆ ರಾಜ್ಯದ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲಾ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿದ್ದಕ್ಕೆ ಸಭೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಿದರು. ಬ್ರಹ್ಮಾವರವನ್ನ ಪುರಸಭೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. ಸಕ್ಕರೆ ಕಾರ್ಖಾನೆಯನ್ನ ಖಾಸಗಿಯವರಿಗೆ ನೀಡಿ ಸಕ್ಕರೆ ಮಾಡಲು ಅನುವು ಮಾಡುವ ಯೋಚನೆ ಇದೆ ಎಂದು ಹೇಳಿದರು. ಪೌರಾಡಳಿತ ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಸುದೀರ್ಘವಾದಂತಹ ಚರ್ಚೆಗಳನ್ನು ಮಾಡಿ ಒಂದು ಹಂತಕ್ಕೆ ಪುರಸಭೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹಂತಕ್ಕೆ ಬಂದರು. ಈಗ ನಮ್ಮ ಸಮಸ್ಯೆ ಏನು ಅಂತ ಕೇಳಿದರೆ, ಮುಖ್ಯಮಂತ್ರಿಗಳು ಆದೇಶ ಪಡೆದಿದ್ದಾರೆ ತಕ್ಷಣ ಪುರಸಭೆಯನ್ನು ಮಾಡಬೇಕು. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ 2011 ಸೆನ್ಸಸ್ ಪ್ರಕಾರ ನಮ್ಮ ಹತ್ರ 31,000 ಪಾಪ್ಯುಲೇಷನ್ ಇದೆ. ಅದಕ್ಕೆ ಸಮಸ್ಯೆ ಇದೆ, 20,000 ಸಾಕು. ಈ ಸಂದರ್ಭ ಗ್ರಾಮಾಂತರ ಅಧ್ಯಕ್ಷೆ ವೀಣಾ ನಾಯಕ್, ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಶೆಟ್ಟಿ, ಬ್ರಹ್ಮಾವರ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.